ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಶ್ರೀಮತಿ ದ್ರೌಪದಿ ಮುರ್ಮು ಭಾರತ ದೇಶದ 15ನೇ ರಾಷ್ಟ್ರಪತಿಯಾದ ಸೋಮವಾರ ಅಧಿಕಾರ ತೆತ್ತೊಂಡೆರು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಎನ್.ವಿ. ರಮಣ ಅರೆಗು ಪ್ರಮಾಣ ಮಲ್ಪಾಯರು. ದ್ರೌಪದಿ ಮುರ್ಮು ಆದಿವಾಸಿ ಬುಡಕಟ್ಟು ಜನಾಂಗದ ಬತ್ತಿನ ಕಡೀರ್ದ ರಾಷ್ಟ್ರಪತಿ ಬೊಕ್ಕ ದೇಶದ ಮಡೀರ್ದ ಪೊಂಜೌ ರಾಷ್ಟ್ರಪತಿ ಪನ್ಪುನ ಪೆರ್ಮೆಗ್ ಸಂದಿದರು. ಕೇಂದ್ರಡು ಅಧಿಕಾರಡುಪ್ಪುನ ಬಿಜೆಪಿ ದುಂಬಾಳ್ತದ ಎನ್ಡಿಎ ಸರ್ಕಾರದ ನಿಲೆಟ್ಟು ರಾಷ್ಟ್ರಪತಿ ಓಟು ಗುಂತುದು ಗೆಂದಿನ ಶ್ರೀಮತಿ ದ್ರೌಪದಿ ಮುರ್ಮು ಸೋಮವಾರ ಭಾರತ ರಾಷ್ಟ್ರದ 15ನೇ ರಾಷ್ಟ್ರಪತಿಯಾದ ಅಧಿಕಾರದೆತ್ತೊಂಡೆರು. ರಾಷ್ಟ್ರಪತಿ ಭವನೋಡು ನಡತಿನ ಅಧಿಕಾರದೆತ್ತೊಂಡಾಲೇಸಿಡು ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರು ಎನ್.ವಿ. ರಮಣ ದ್ರೌಪದಿ ಮುರ್ಮುರೆಗೂ ದೇಶದ ಹೊಸ ರಾಷ್ಟ್ರಪತಿ ಅಧಿಕಾರಗೂ ಪ್ರಮಾಣ ಮಲ್ಪಾಯರು. ಈತ್ನೆಟ ರಾಷ್ಟ್ರಪತಿಯಾದ ಐತಾರ ಸೇವೆ ಮುಗಿತಿನ ರಾಮನಾಥ್ ಕೋವಿಂದ್ ಒತ್ತು ರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೊಕ್ಕ ಮಂತ್ರಿಮಂಡಲದ ಸದಸ್ಯರು ಲೋಕಸಭೆ ಬೊಕ್ಕ ರಾಜ್ಯಸಭೆದ ಸದಸ್ಯರು ಎದುರು ಪಕ್ಷದ ನಾಯಕರು ಲೀಸ್ಡ್ ಪಾಲ್ದೆತ್ತೊಂಡಿರು. ಒಡಿಶಾ ರಾಜದಾರ ಆದುಪ್ಪುನ ದ್ರೌಪದಿ ಮುರ್ಮು ಆದಿವಾಸಿ ಬುಡಕಟ್ಟು ಜನಾಂಗದಾರ ಆದಿತ್ತದು ಕಡೀರ್ದ ಬುಡಕಟ್ಟು ಜನಾಂಗದ ರಾಷ್ಟ್ರಪತಿ ಪನ್ಪುನ ಬೊಕ್ಕ ಮಡೀರ್ದ ಪೊಂಜೋವು ರಾಷ್ಟ್ರಪತಿ ಪನ್ಪುನ ಪೆರ್ಮೆಗ್ ಸಂದಿದರು. ದ್ರೌಪದಿ ಮುರ್ಮು ಪಂಚಾಯತ್ ಸದಸ್ಯರು ಪಂಚಾಯತ್ ಗುರ್ಕಾರ್ದಿ ರಾಜ್ಯ ಸರ್ಕಾರದ ಮಂತ್ರಿ ಬೊಕ್ಕ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾದ ಸೇವೆ ಸಂದಾದರು. ಇಲ್ಲಡ್ದು ಪೇಂಟೆಗೆ ಪೋಂದಿತ್ತಿನ ಜವಣಿ ಒರಿಯನು ಕಾರಡು ಬತ್ತಿನ ಕೆಲವಿರು ರಟ್ಟಾದು ಅಳದಂಗಡಿ ಕೆದ್ದು ಶಾಲೆಗೂ ಕೊನ್ನದು ಪೆಟ್ಟು ಪಾಡ್ದಿನ ಸಂಗತಿ ಐತಾರ ಬೆಳ್ತಂಗಡಿ ತಾಲೂಕುಡು ನಡೆತದಂಡ. ನಿತೇಶ್ ಪನ್ಪುನ ಜವಣಗು ಪೆಟ್ಟು ಬೂರ್ದಿತ್ತದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೂ ಸೇರ್ಸಾದೆರು. ಇಲ್ಲಡ್ದು ಪೇಂಟೆಗೆ ಪೋಂದಿತ್ತಿನ ಜವಣಿ ಒರಿಯನು ಕಾರಡು ಬತ್ತಿನ ಕೆಲವಿರು ರಟ್ಟಾದು ಅಳದಂಗಡಿ ಕೆದ್ದು ಶಾಲೆಗೂ ಕೊನ್ನದು ಪೆಟ್ಟು ಪಾಡ್ದಿನ ಸಂಗತಿ ಐತಾರ ಬೆಳ್ತಂಗಡಿ ತಾಲೂಕುಡು ನಡೆತದಂಡ. ಲಾಯ್ಲಾ ಗ್ರಾಮದ ಅಂಕಾಜೆದ ಮೆಕ್ಯಾನಿಕ್ ಕೆಲಸ ಮಲ್ತದುಪ್ಪುನ 23 ವರ್ಷದ ನಿತೇಶ್ ಪನ್ಪುನ ಜವಣಗ್ ಪೆಟ್ಟು ಪಾಡ್ದೆರು. ನಿತೇಶ್ ಸ್ಕೂಟರ್ ಪೋಂದಿಪ್ಪುನಗ ಬೊಲೇರೋ ಗಾಡಿಡ ಬತ್ತಿನಕ್ಲು ಸ್ಕೂಟರ್ ಉಂತಾದು ಒಯ್ತೊಂದು ಪೋದು ಸವಣಾಲ್ ಮಾರ್ಗುಡೆ ಅಳದಂಗಡಿ ಕೆದ್ದು ಶಾಲೆದ ಮೈದಾನಗೂ ಕೊನದು ಅತ್ಯಾರ್ಲೆಡ ಪೆಟ್ಟು ಪಾಡ್ದೆರು. ಮೊಬೈಲ್ ಫೋನ್ ಬೊಕ್ಕ ಬಂಗಾರದ ಚೈನ್ ಒಯ್ತಿದ್ದೆರು. ಮಾಹಿತಿ ಗೊತ್ತಾದ ನಿತೇಶ್ ಕಡೆತಕ್ಲು ಜಾಗಿಗೆ ಪೋದು ರಡ್ಡು ಕಡೆತಕ್ಲೆಗ್ಲ ಲಡಯಾತಂಡು. ಬೇಣೂರು ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಸೌಮ್ಯ ಜಾಗೆಗೆ ಬತ್ತದು 5 ಆರೋಪಿಲಿನು ಊರ್ದಕ್ಲೆನ ಸಾಯುಡು ಪತ್ತದು ಸ್ಟೇಷನ್ಗೆ ಕೊನೋದು ಹೆಚ್ಚಿಗೆ ತನಿಖೆಗೆ ಬೆಳ್ತಂಗಡಿ ಪೊಲೀಸರಿಗೆ ಒಪ್ಪ್ಯಾದೆರು. ನಿತೇಶ್ಗೂ ಮೋನೆಗೆ ಬೊಕ್ಕ ಬೇತೆ ಬೇತೆ ಜಾಗೆಗೆ ಪೆಟ್ಟಾದಿತ್ತದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಸೇರ್ಸಾದೆರು. ಬರವು ಕಲ್ಪನಕ್ಲಿಗೆ ಇತ್ತೆ ಎಡ್ಡೆ ಅವಕಾಶ ಉಂಡು ಎಡ್ಡೆ ಅಂಶಲಿನ ದೆತ್ತೊಂದು ಬದುಕಡು ಮಿತ್ತು ಬಲೆ ಎಂದು ಸುಪ್ರೀಂ ಕೋರ್ಟ್ದ ವಕೀಲರು ರವಿಚಂದ್ರ ಕಿಣಿ ಬರವು ಕಲ್ಪನಕ್ಲಿಗೆ ಪಂತೆರು. ಕಾಪು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಮುದರಂಗಡಿದ ಜಿಎಸ್ಬಿ ಸಮಾಜ ಹಿತರಕ್ಷಣಾ ವೇದಿಕೆದ ವಿದ್ಯಾರ್ಥಿ ವೇತನ ಪಟ್ಟಣ ಕಾರ್ಯಕ್ರಮ ಉದಿಪನ ಮಲ್ತದು ಆರ್ಪಾತಿರಿಯರು. ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಮುದರಂಗಡಿದ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಜತೆ ಸೇರಿಗೆಡು ಕಾಪು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಭಾಂಗಣಡು ವಿದ್ಯಾ ಪೋಷಕ ನಿಧಿರ್ದು 75 ಲಕ್ಷದ ಹೆಚ್ಚ ವಿದ್ಯಾರ್ಥಿ ವೇತನ ಪಟ್ಟುನ ಶೈಕ್ಷಣಿಕ ಪ್ರೇರಣಾ ಕಾರ್ಯಾಗಾರ ಬೊಕ್ಕ ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ಐತಾರ ನಡೆತಂಡು. ಸುಪ್ರೀಂ ಕೋರ್ಟ್ ವಕೀಲರು ರವಿಚಂದ್ರ ಕಿಣಿ ಮುಂಬೈ ಕಾರ್ಯಕ್ರಮ ಉದಿಪನ ಮಲ್ತೆರು. ರವಿಚಂದ್ರ ಕಿಣಿ ಪಾತಿರ್ದು ಜಿಎಸ್ಪಿ ಸಮಾಜ ಸಂಸ್ಕಾರ ಇತ್ತಿನ ನೀತಿ ನಿಯಮದ ಸಮಾಜ ಆದುಂಡು ಬರವು ಕಲ್ಪನಕ್ಲೆಗಿತ್ತೆ ಎಡ್ಡೆ ಅವಕಾಶ ಉಂಡು ಎಡ್ಡೆ ಅಂಶಲಿನ ದೆತ್ತೊಂದು ಬದುಕಡು ಬಾರಿ ಎಡ್ಡೆ ಆದ ಮಿತ್ತು ಬಲೆ ನಿಕ್ಲೆನ ಕಾಸ್ತ ಕಷ್ಟಗೂ ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ನಿಕ್ಲೆನ ಪಿರ ಉಪ್ಪುಂಡೊಂದು ಪಂಡಿರು. One thing that I realized is that if in coming from Bombay, I mean Bombay raptat, Bombay we say it's a 24-hour city, it's a safe city, but I have not seen this. I have not seen a full hotel being run by all women, and that I think what is the Amgel culture antu, it is first it is safe. I mean the whole coastal Karnataka, it shows that if people can come at 3 o'clock, ladies can come at 3 o'clock to work, that they're safe. Secondly, koni ek
दार्ल मनशाल या काम बायल मनशाल या काम, that culturally is not there. That's very, I mean, socially very forward. So amgel community, our GSB community has inculcated that culture in the coastal Karnataka region. ಕಾರ್ಗಿಲ್ ಹುತಾತ್ಮ ಶೌರ್ಯ ಚಕ್ರ ಪ್ರಶಸ್ತಿ ಪಡೆತಿನ ಲೆಫ್ಟಿನೆಂಟ್ ಕರ್ನಲ್ ಅಜಿತ್ ವಿ ಬಂಡಾರ್ಕರ್ಲೆನ ಬೊಡಿದಿ ಶಕುಂತಲಾ ಇ ಬಂಡಾರ್ಕರ್ ಪಾತಿರ್ದು ಜೋಕ್ಲಿಡ ರಾಷ್ಟ್ರ ಭಕ್ತಿದ ಕನದಿಂಜಾವನಿತ ಒಟ್ಟುಗು ಸೈನ್ಯಗೂ ಸೇರ್ಸಾದು ದೇಶಗೂ ಸೇವೆ ಸಂದಾವನ ಶಕ್ತಿಲಾದು ಬದಲ್ ಮಲ್ಪುನೆಟ್ಟು ಅಪ್ಪೆಲ್ಲೆನ ಪಾಲು ಮಹತ್ವದವು ಅಂಚಾದು ಆ ಬಗೆಟ್ ಅಪ್ಪೆಲ್ಲು ದುಂಬು ಬರುಡುನ್ ಪಂಡಿರ टीचिंग नहीं जलारी विंगड चेल्डुवांकानी अशी ब्रेव हार्ट्स मस्त असायचे आमगेले इंडियन आर्मीन तो if we go to National Military Memorial, 22,600 and odd brave hearts are there. And yeah, how Miguel Bamnal katir mon nahi सकड तशीची आमगेल इंडियन आर्मी इंडियन आर्म फोर्स अंत मस्त जन अशी तांगेल सॅक्रिफायस केला. सो मेन इफ द किड्स आर वॉचिंग आम्ही पुरा हंगासाची, बट फॉर द किड्स you know we have to be worthy of their sacrifice. So that's my message, a very short and sweet message to the kids who have got the scholarship. Wish you all the very best. ವಿದ್ಯಾ ಪೋಷಕ ಸ್ಕಾಲರ್ಶಿಪ್ ಫಂಡದ ಗುರ್ಕಾರ್ಯರ ಎಸ್ ನಾಯಕ್ पातिर्द विद्यार्थिलेना भविष्यगू एड्डेपू बयकियरो समाजाचे अर्ह आणि प्रतिभान्वित विद्यार्थी समूहांक स्कॉलरशिप डिस्ट्रीब्युशन करचे कार्यक्रम आम्ही करता असच. स्कॉलरशिप मस्त कडेन डिस्ट्रीब्यूट करतात. दल्ल्यारी हंते एक विशेष कसं म्हळ्यारी मस्त चेडूवांक सिंगल पेरेंट मस्त चेडूवांक पेरेंट्स नाची तांकां आमी म्हणचे तुमी अनाथ न्हय, तुमगेलो आमगेल GSB समाज हितरक्षण वेदिके केन्नाय आमी तुमगेल वट्टासाची, तुमी केन्नाय अनाथ न्हय. तुमगेले कसं नाही विद्याभ्यासाक कसं नाही तुमगेले कुंदू कोरते असले रे दय दवर न्हू तुमगेले ते विद्याभ्यास मुखार सुका कसं नाही एक प्रॉब्लेम असल्यार आमगेले येवन तुमी विनंती करूयात म्हणून सांगून पुरा जणाल तर्फेन हांव विनंती करता. ಒಡಿಪು ಅನಂತ ವೈದಿಕ ಕೇಂದ್ರದ ವೇದಮೂರ್ತಿ ಚೆಂಪಿ ರಾಮಚಂದ್ರ ಅನಂತ್ ಭಟ್ ಕುರ್ಕರ್ನು ವಹಿಸಿದಿದ್ದರು. ಪಿ ರವೀಂದ್ರ ದಯಾನಂದ ಪೈ ಗೋಕುಲ್ದಾಸ್ ಪೈ ಕೆವಿ ಕಾಮತ್ ವಕೀಲರ ವಸಂತ ಕಿಣಿ ಸತ್ಯಭಾಮ ಕಾಮತ್ ಯೋಗೀಶ್ ಆಚಾರ್ಯ GSB ಸಮಾಜ ಹಿತರಕ್ಷಣಾ ವೇದಿಕೆದ ಗುರ್ಕಾರ್ಯರು ಜಿ ಸತೀಶ್ ಹೆಗ್ಡೆ ಕೋಟ ಪಾಲ್ಗೊಳ್ಳುತ್ತಿದ್ದರು. ಕಾರ್ಯಕ್ರಮಟ್ಟು ಸಮಾಜದ ಆಜಿನೂದು ಜೋಕ್ಲೆಗೆ 75 ಲಕ್ಷದ ಪಣವನ್ನು ವಿದ್ಯಾರ್ಥಿ ವೇತನದ ಪಟ್ಟಿಯರು SSLC PUC CET ನೀಟ್ ಇಂಚಿತ್ತಿ ಮಿತ್ತ ಮಟ್ಟದ ಕಲ್ಪನಾ ಪ್ರವೇಶ ಪರೀಕ್ಷೆಲೆಡು ಸಾಧನೆ ಮಲ್ತಿನಕ್ಲೆಗೆ ಮರ್ಯಾದೆ ಮಲ್ತಿರು. ಶಕುಂತಲಾ ಎ ಬಂಡಾರ್ಕರ್ಗೆ ತಮ್ಮನದ ಮರ್ಯಾದೆ ಮಲ್ತಿರು. ವೇದಿಕೆದ ಸಂಚಾಲಕರು ವಿವೇಕಾನಂದ ಶೆಣೈ, ಪ್ರಧಾನ ಕಾರ್ಯದರ್ಶಿ ಸಾಣೂರು ನರಸಿಂಹ ಕಾಮತ್ ಪಾಲ್ಗೊಂಡಿರು. ಚುಟುಕು ಸಾಹಿತ್ಯ ಎಡ್ಡೆ ಕಾವ್ಯಾದು ಮೂರ್ದು ಬರಿಯರೆ ಎಡ್ಡೆ ಮಟ್ಟುಡು ಪೊಡುಂದಾಂಡ ಐಕ ಕಾರಣ MGR ಅರಸುಂದು ಹಿರಿಯ ಕವಿ ಸಾಹಿತಿ ಶ್ರೀ ಕೃಷ್ಣಯ್ಯ ಅನಂತಪುರ ಪಂತೆರು ಕುಡ್ಲದ ತುಳುಭವನುಡು ನಡತಿನ ದಕ್ಷಿಣ ಕನ್ನಡ ಜಿಲ್ಲಾ ಒರ್ಮನೆ ಚುಟುಕು ಸಾಹಿತ್ಯ ಸಮ್ಮೇಳನದ ಮುಗಿತಲುಡು ಗುರ್ಕಾರ್ಮೆ ವಹಿಸಿದ ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಕುಡ್ಲಾ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ದುಂಬಾಳ್ತಿಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಶ್ರೀ ವಿನಾಯಕ ಮಿತ್ರ ಮಂಡಳಿ ಪಕ್ಷಿಕೆರೆ ಮೊಕ್ಲೆನ ಜೊತೆ ಸೇರಿಗೆಡು ಐತಾರ ಕುಡ್ಲದ ಉರ್ವಸ್ಟೂರು ತುಳುಭವನುಡು ಒರ್ಮನೆ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಕಲಾ ವೈವಿಧ್ಯ ಬೊಕ್ಕ ಮಾಮಲ್ಲ ವಿದ್ಯಾರ್ಥಿ ಸಮ್ಮಾನ ಕಾರ್ಯಕ್ರಮ ನಡೆತಂಡು. ಹಿರಿಯ ತುಳು ಕನ್ನಡ ಸಾಹಿತಿ ಶ್ರೀ ಕೃಷ್ಣಯ್ಯ ಅನಂತಪುರ ಗುರ್ಕಾರ್ಮೆಡು ಕರ್ನಾಟಕ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಈತ್ನೆಟ್ಟದ ಗುರ್ಕಾರ್ಯರಾದಿತ್ತಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಮ್ಮೇಳನ ಉದಿಪನ ಮಲ್ತಿರು. ರವೀಂದ್ರ ಶೆಟ್ರು ಪಾತಿರ್ದು ಬರವು ಕಲ್ಪನಕ್ಲೆಡ ಸಾಹಿತ್ಯದ ಉಮೇದು ಬೆಳೆಪವನ ಕೆಲಸ ನಡಪೋಡು ಆ ಬಗೆಟ್ ಚುಟುಕು ಸಾಹಿತ್ಯ ಪರಿಷತ್ ಕೆಲಸ ಮಲ್ತೊಂದುಂಡು. ಚುಟುಕು ಸಾಹಿತ್ಯ ಲೆಕ್ಕದ ಶಬ್ದ ಇತ್ತಂಡಲ್ಲ ಸಂದೇಶ ಅರ್ಥದಿಂಜಿದು ಉಂಡು ಪಂಡಿರು. ಮುಂದೆ ಒಂದು ಗುರಿ ಇರಬೇಕು. ಮುಂದೆ ಗುರಿ ಇರಬೇಕು ಅಂತಂದ್ರೆ ಹಿಂದೆ ಒಬ್ಬ ಗುರು ಬೇಕು. ಆವಾಗ ಆ ಗುರಿಯನ್ನ ಮುಟ್ಲಿಕ್ಕೆ ನಾವು ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಅಂದ್ರೆ ನಾವು ಮಾರ್ಗದರ್ಶನವನ್ನು ನಾವು ಎಷ್ಟು ಕಲಿತರೂ ಕೂಡ ಇನ್ನಷ್ಟು ಕಲಿಲಿಕ್ಕಿದೆ.
ಎಷ್ಟು ಚಿಕ್ಕ ಮಗುವಿನದಲ್ಲೂ ಕೂಡ ನಾವು ಕಳೀಲಿಕ್ಕೆ ಬೇಕಾದಷ್ಟು ಅಂಶಗಳು ನಮ್ಮಲ್ಲಿ ಇದೆ. ಆ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಾವು ನಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೀವಿ, ಆ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ನಾವು ಎಲ್ಲರನ್ನು, ಅದರಲ್ಲೂ ಕೂಡ ನಾನು ಹೇಳಲಿಕ್ಕಿದೆ, ಒಂದು ಚಪ್ಪರದಡಿಯಲ್ಲಿ ನಾವು ಇಲ್ಲಿ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಬಂದು ಸೇರಿಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಒಂದತೆಯ ಮಕ್ಕಳು ಎಂಬ ಭಾವನೆ ಬರಬೇಕು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ದಯಾನಂದ ಕತ್ತಲ್ ಸಾರ್, ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಮೈಸೂರು ಕೇಂದ್ರ ಸಂಚಾಲಕರು ಡಾಕ್ಟರ್ MGR ಅರಸ್ ಇಂಚ ಬಿನ್ನೆರು ಪಾಲ್ದೆತ್ತೊಂಡರು. ಮುಗಿತಲ ಲೇಸಡು ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ಬರವು ಕಲ್ಪನ ಅವೇತೋ ಜೋಕ್ಲಿನ ಗುರ್ತ ಮಲ್ತದು ಅಕ್ಲಿನ ಸಾಧನೆ ಪ್ರೇರಣೆಗೆ ಶಕ್ತಿ ದಿಂಜವನ ಕೆಲಸ ಮೂಲ ನಡೆತದ ವಿದ್ಯಾರ್ಥಿಗಳು ನನಲಾತ್ ಮಲ್ಲ ಸಾಧನೆ ಮಲ್ಪನಕು ಲಾವಡು. ಚುಟುಕು ಸಾಹಿತ್ಯ ಪರಿಷತ್ ಗೆಲ್ಮೆ ಪಡೆವಡಿಂದು 6 ಎಡ್ಡೆಪ್ಪು ಬೈಕಿಯರು. ಇವತ್ತು ಸಂತೋಷ ಯಾಕೆ ಅಂತ ಹೇಳಿದ್ರೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ವೇದಿಕೆ ಮುಖಾಂತರ ಅವರನ್ನು ಗುರುತಿಸಿ ಅವರು ಮಾಡಿದಂಥ ಸಾಧನೆಗೆ ಇನ್ನಷ್ಟು ಪ್ರೇರಣೆಯನ್ನು, ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು ಇವತ್ತಿನ ವೇದಿಕೆ ಮುಖಾಂತರ ಇವತ್ತು ನಡೀತಾ ಇದೆ, ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇವತ್ತು ಬಹುಮಾನವನ್ನು ಪಡ್ಕೊಂಡಂಥ, ಅತ್ಯಧಿಕವಾಗಿ ಅಂಕವನ್ನು ಪಡ್ಕೊಂಡಂಥ ಎಲ್ಲ ಗೌರವಾನ್ವಿತ ವಿದ್ಯಾರ್ಥಿಗಳಿಗೂ ಕೂಡ ಅವರಿಗೆ ಯಶಸ್ಸಾಗಲಿ, ಒಳ್ಳೆಯದಾಗಲಿ, ಇನ್ನು ಮುಂದೆ ಕೂಡ ಬಹಳ ದೊಡ್ಡ ರೀತಿಯ ಸಾಧನೆಗಳು ಅವರು ಮಾಡುವಂತಾಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಬರವು ಕಲ್ಪನಾ ಸಾಧಕ ಜೋಕ್ಲಿಗ್ ತಮ್ಮನದ ಮರ್ಯಾದಿಲೇಸ್ ಮಲ್ಲ ಮಟ್ಟಡು ನಡಪಾಯಿರು. ಸಮ್ಮೇಳನದ ಗುರ್ಕಾರ್ಯರು ಶ್ರೀ ಕೃಷ್ಣಯ್ಯ ಅನಂತಪುರ ಗುರ್ಕಾರ್ಮೆದ ಭಾಷಣ ಮಲ್ತಿರು. ತನ್ನ ಗತ್ತನ್ನು ಹೆಚ್ಚ ಮಲ್ತೊಂದು ಪೋಯಿನಂಚ ಚುಟುಕು ಸಾಹಿತ್ಯದ ಒಟ್ಟುಗೂ ಪಾಕಜನ ಸೇರೊಂದು ಎಡ್ಡೆ ಗುಣಮಟ್ಟದ ಕಾವ್ಯಾದ ಮೂಡ್ದು ಬೈದನೆಂದು ಪರಿಷತ್ತದ ಮೈಸೂರು ಕೇಂದ್ರ ಸಂಚಾಲಕರು MGR ಅರಸ್ ಪಂತಿರು. ಚುಟುಕು ಸಾಹಿತ್ಯ ಎಡ್ಡೆ ಕಾವ್ಯಾದ ಮೂಡ್ದು ಬರಿಯರೆ ಎಡ್ಡೆ ಮಟ್ಟಡು ಉಪ್ಪಡುಂದಾಂಡ ಐಕ ಕಾರಣ MGR ಅರಸ್ ಎಂದು ಶ್ರೀಕೃಷ್ಣಯ್ಯ ಅನಂತಪುರ ಪಂಡಿರು. ನಿಧಾನವಾಗಿ ಚುಟುಕು ಕಾವ್ಯ ಕ್ಷೇತ್ರದಲ್ಲಿ ತನ್ನ ಘನತೆಯನ್ನು ಹೆಚ್ಚಿಸುತ್ತಾ ಹೋದ ಹಾಗೆ ಒಬ್ಬೊಬ್ಬರಾಗಿ ಈ ಕಾವ್ಯ ಪ್ರಕಾರವನ್ನು ಒಪ್ಪಿಕೊಂಡು ಸಹಕರಿಸತೊಡಗಿದರು ಅಂತ ಚುಟುಕು ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿಯ ಸಂಚಾಲಕರಾದ ಮಿತ್ರ MGR ಅರಸರವರು ಹೇಳ್ತಾರೆ. ಮಾತ್ರ ಅಲ್ಲ, ಅನೇಕರ ಜೊತೆ ಚುಟುಕು ಕಾವ್ಯದ ಪರವಾಗಿ ನಾನು ತೊಡೆತಟ್ಟಿ ಜಗಳಾಡಿದ್ದು ಇದೆ ಅಂತ ಹೇಳ್ತಾರೆ. ಇಂದು ಈ ಚುಟುಕು ಕಾವ್ಯ ಈ ಉತ್ತಮ ಮಟ್ಟದಲ್ಲಿ ಇರಬೇಕಾದರೆ ಇದರಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಮಿತ್ರ MGR ಅರಸರು ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಗುರ್ಕಾರ್ಯರು ಹರೀಶ ಸುಲಾಯ ಒಡ್ಡಂಬೊಟ್ಟು, ಮರ್ಯಾದಿ ಗುರ್ಕಾರ್ಯರು ಈರಾ ನೇಮು ಪೂಜಾರಿ, ಪರಿಷತ್ ತಾಲೂಕು ಗುರ್ಕಾರ್ಯರು ಕಾವ್ಯ ಕೃಷ್ಣದಾಸ್, ಪರಿಷತ್ ಮೈಸೂರು ಜಿಲ್ಲಾ ಗುರ್ಕಾರ್ಯರು ಡಾಕ್ಟರ್ ರತ್ನ ಹಾಲಪ್ಪ, ಚಂದ್ರಹಾಸ ಪಕ್ಷಿಕೆರೆ ಪಾಲ್ದೆತ್ತೊಂಡಿರು. ದೇಶದ ಹೊಸ ರಾಷ್ಟ್ರಪತಿ ಆಯ್ನ ದ್ರೌಪದಿ ಮುರ್ಮುರೆಗ್ ಯಕ್ಷಗಾನಡು ಮೆಚ್ಚುಗೆ ತೆರಿಪಾಯಿನ ವಿಡಿಯೋ ಒಂಜಿ ತುಳುನಾಡು ಬೊಕ್ಕ ಕರಾವಳಿ ಜಿಲ್ಲೆಲೆಡು ಸಾಮಾಜಿಕ ಜಾಲತಾಣಡು ಸುದ್ದಿ ಆವೊಂದುಂಡು. ಚಿಂತನಾ ಹೆಗಡೇರ್ನ ಈ ಭಾಗವತಿಕೆಗ್ ಸಾಮಾಜಿಕ ಜಾಲತಾಣಡು ಬಾರಿ ಮೆಚ್ಚುಗೆ ತೋಚಿದುಂಡು. ದೇಶದ ಹೊಸ ರಾಷ್ಟ್ರಪತಿ ಆಯ್ನ ದ್ರೌಪದಿ ಮುರ್ಮುರೆಗ್ ಯಕ್ಷಗಾನಡು ಮೆಚ್ಚುಗೆ ತೆರಿಪಾಯಿನ ವಿಡಿಯೋ ಒಂಜಿ ತುಳುನಾಡು ಬೊಕ್ಕ ಕರಾವಳಿ ಜಿಲ್ಲೆಲೆಡು ಸಾಮಾಜಿಕ ಜಾಲತಾಣಡು ಸುದ್ದಿ ಆವೊಂದುಂಡು. ಸಾಹಿತಿ ಅರವಿಂದ ಚಿಪ್ನೂರ್ಕರ್ ಬರೀನ ಸಾಹಿತ್ಯಗೂ ಉತ್ತರ ಕನ್ನಡ ಜಿಲ್ಲೆದ ಹೊನ್ನವರ ತಾಲೂಕು ಮಾಲ್ನೋಡುದ ಯಕ್ಷಗಾನ ಜವಂದಿ ಭಾಗವತರು ಚಿಂತನಾ ಹೆಗ್ಡೆ ಮೇರು ರಾಗ ಪಾಡ್ದು ಬಡಗುತಿಟ್ಟು ಆಟದ ನಮೂನೆಡು ಪಂಡಿನ ಭಾಗವತಿಕೆ ಪದ ಬಾರಿ ಸುದ್ದಿಯಾತದು. ಮಾಲ್ನೋಡುದ ಆಟದ ಕಲಾವಿದರು ಉದಯ ಹೆಗ್ಡೆರ್ನ ರಡ್ಡನೆ ಮಗಲು ಚಿಂತನಾ ಹೆಗಡೆ ಕವಲಕ್ಕಿ ಸುಬ್ರಹ್ಮಣ್ಯ ಕಾಲೇಜಡು ರಡ್ಡನೆ ಪಿಯುಸಿಡು ಕಲ್ತೊಂದುಲ್ಲೆರು. ಅಮ್ಮೆರು ಉದಯ ಹೆಗಡೆ ಯಕ್ಷಗುರು 6 ಬಯಲಾಟ ಮೇಳಡು ತಿರ್ಗಾಟ ಮಲ್ತೊಂದಿತದು ಮಗಲು ಚಿಂತನ ಡೇರೆ ಮೇಳಡು ಬಿನ್ನೆರ್ ಕಲಾವಿದರಾದ ಪಾಲ್ತೆತ್ತೊನ್ವೆರು. ಚಿಂತನಾ ಹೆಗಡೆರ್ನ ಈ ಭಾಗವತಿಕೆಗ್ ಸಾಮಾಜಿಕ ಜಾಲತಾಣಡು ಬಾರಿ ಮೆಚ್ಚುಗೆ ತೋಜಿತುಂಡ. ನಕುಲ ಸದೇವರ ಕಾರ್ಯಾಂಗವಿವುದೋ ಮೇಧಾವಿ ಮಾಧವನ
ಮೇಧಾವಿ ಮಾಧವನ ಚತುರ ಸಾರಥ್ಯವಿಹುದು ಹೆಜ್ಜೆ ಇಟ್ಟಿಗಳು ದ್ರೌಪದಿ ತಿಂಗಳ ವಿಕ್ರಮಾರ್ಜುನ್ ಹೆಗಡೆಯವರು ನಮ್ಮ ಈಗಿನ ನೂತನ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರ್ಜಿಯವರ ಬಗ್ಗೆ ಅರವಿಂದ್ ರವರು ರಚಿಸಿದ ಸಾಹಿತ್ಯವನ್ನು ಕಳುಹಿಸಿಕೊಟ್ರು. ನಾನು ಅದನ್ನ ನಮ್ಮ ತಂದೆಯವರಾದ ಹಾಗೂ ಯಕ್ಷಗಾನ ಗುರುಗಳಾದ ಶ್ರೀ ಉದಯ್ ಹೆಗಡೆ ಮಾಳ್ಕೋಡ್ರವರ ನಿರ್ದೇಶನದಲ್ಲಿ ನಾನು ಯಕ್ಷಗಾನ ಶೈಲಿಯಲ್ಲಿ ಹಾಡಿ ಸ್ವಾಗತಿಸಿದ್ದೇನೆ. ಏನಾದರೂ ತಪ್ಪುಗಳಿದ್ರೆ ನನ್ನನ್ನು ಕ್ಷಮಿಸಿ, ಹರಸಿ ಹಾರೈಸಿ. ನಮ್ಮ ಬದುಕು ಸಾರ್ಥಕ ಆವಡುಂದಾಂಡ ದಾನ ಧರ್ಮ ಮಲ್ಪುನೇತ ಒಟ್ಟುಗು ಪುಣ್ಯಕ್ಷೇತ್ರಗಳ ಪೋಂದಿ ಪೊಡುಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೆರು. ಶ್ರೀ ಗುರುದೇವ ಸೇವಾ ಬಳಗ ಬೊಂಬಾಯಿ ಘಟಕದ 21ನೇ ವರ್ಷದ ಲೇಸು ಬೊಕ್ಕ ಗುರು ಬಂಧುಲೆನ ಸಬಿಟ್ಟು 6 ಆಶೀರ್ವಚನ ಕೊರಿಯರು. ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು ಉಂದೆತ ಶ್ರೀ ಗುರುದೇವ ಬಳಗ ಬೊಂಬಾಯಿ ಘಟಕದ 21ನೇ ವರ್ಷದ ಲೇಸು ಬೊಕ್ಕ ಗುರು ಬಂಧುಲಿನ ಸಭೆ ಬೊಂಬಾಯಿದ ಕುರ್ಲಾ ಬಂಟೆರ್ನ ಭವನೋಡು ನಡೆತಂಡು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ತುಡರ್ ಬೊಲ್ಪು ಪೊತ್ತಾದು ಲೇಸನು ಉದಿಪನ ಮಲ್ತೆರು. ಸ್ವಾಮೀಜಿ ಆಶೀರ್ವಚನ ಕುರ್ದು ನಮ್ಮ ಬದುಕು ಸಾರ್ಥಕ ಆವಡುಂದಾಂಡ ದಾನ ಧರ್ಮ ಮಲ್ಪುನೇತ ಒಟ್ಟುಗು ಪುಣ್ಯಕ್ಷೇತ್ರಗಳ ಪೋವಂದು ಪೊಡು ದಾನ ಮಲ್ಪಂದಿ ಕೈ ಪುಣ್ಯಕ್ಷೇತ್ರಗೂ ಪೋವಂದಿ ಕಾರು ಸರಿಯಾಯಿನ ತೆನಸುದೆತೊನಂದಿನಂಚಿನ ಜನಕ್ಲಿನ ಬದುಕು ಈತದ್ಲ ಇಜ್ಜಾಂದಿನಂಚಾನ್ ಪಂಡಿರೋ ಆನಂದ ಎನಿಪಿನ ಒಂಜಿ ಸ್ಥಿತಿ ಅವು ನಮ್ಮ ನಿತ್ಯಾನಂದರನ ಚಿತ್ರ ತೂಪ ನಮ್ಮ ಅವರ ತೂಂಡ ಯಾರು ಓ ಇಂಚು ಒಳ್ಳೆಯರ ಮಾರ್ಯಾರೆ ನಿಜವಾದಲ್ಲ ಒಂಜಿ ಸಂದೇಶ ಆಯ್ತಾ ಪಿರವಣ್ಣಂಕ ತಿಕ್ಕೊಂಡು ಒಂಜಾವಡತ್ತ ಆ ಬಿರಳು ತೋಚ್ ಸಂಕೇತ ಒಂಜಾವಡು ಒಂಜಾಪಣ ಇಂಚಿನಿಟ್ಟು ಮನಸ್ಸಿರ್ದು ಒಂಜಾವಡು ಆ ಅದ್ವೈತ ಎನಿಪಿನ ಸಾಧ್ಯತೆ ಆಪಣು ಜೀವ ದೇವನ ಸಂಬಂಧ ಭಾವದಲ್ಲಿ ಅಡಗಿದೆ ಅಂತ ನಮ್ಮ ಕಡಲ್ದ ಬರಿಟ್ಟುಲ್ಲ ನಮ್ಮ ಮಾತ ಕಡಲ್ನಂಕ ಪಾಠ ಮನ್ಪುಜ ಏತು ಪುರ್ಲದ ಪಾಠ ಮನ್ಪುಂಡು ತುಗೇತು ವಿಶಾಲವಾದ ಉಂಡು ಏತು ಗಂಭೀರತೆ ಉಂಡು ಏತು ಆಳವಾದ ಉಂಡು ನಮ್ಮ ತಲಾಣಿ ಬಂಗಾರ ತುಂಡು ದಕ್ಕ ಅದು ಕಪಿರ ಹೊರಡವು ಕುರ್ಪಿಜತ್ತ ಅಂಚಂದಲ್ಲ ಕಲ್ಲು ಕಜವದಾರಂಡ ಬರಡಿಗೆ ತುಕ ಪುಣನೇ ಬರಡಿ ದೆತ್ತು ಮಿತ್ತು ದಕ್ಕುಂಡತ್ತ ಆ ಗುಣ ನಮ್ಮಡ ಬತ್ತಂಡ ನಮ್ಮ ಬದುಕಿ ಎಡ್ಡೆ ಹಾಕೊಂಡು. ಜಾಗತಿಕ ಬಂಟೆರ್ನ ಸಂಗುಲೆನ ಒಕ್ಕೂಟದ ಗುರಿಕಾರ್ಯರು ಐಕಳ ಹರೀಶ್ ಶೆಟ್ರು ಪಾತಿರ್ದು ತುಳು ಜನಕುಲು ಬೊಂಬಾಯಿಡು ದೀವನ್ನ ಕಾರ್ಯಕ್ರಮದ ಬಗೆಟ್ಟು ಮೆಚ್ಚುಗೆ ತೆರಿಪಾಯರು. ಶಿಕ್ಷಣ ಕ್ಷೇತ್ರ ಆಡು ಕ್ರೆಡಿಟ್ ಸೊಸೈಟಿ ಆಡು ಗ್ರಾಮ ವಿಕಾಸನ ಇತ್ತೀಚೆಗೆ ಒಂದು ಕಿನ್ನಿವಳಿ ಸ್ವಲ್ಪ ಒಂಜಿ ಪಕ್ಷಿ ಇರತ್ತಲ್ಪ ಬಾರಿ ಮಲ್ಲ ಒಂದು ಕಾರ್ಯಕ್ರಮ ಇತ್ತು ಅವು ಮಸ್ತ್ ಸ್ತ್ರೀನಕಲ್ಲ ಒಂದು ಆ ಸಂಘಟನೆ ಭಾರಿ ಶೋಕದ ಸಂಘಟನೆ ಗ್ರಾಮ ಸಂಘಟನೆ ಅಂಚೆನೆ ಮಾತಕೊಡ್ಡಿ ಇಲ್ಲ ಸಂಘಟನೆ ಊರುಡುಂಡು ನನಾತ್ ಮಲ್ಲೆ ಅದು ಬುಲೆವಾಡು ಬಂದು ಕುಡರ ದೇವರನ್ನ ಗುರುಕುಲ್ನ ಅನುಗ್ರಹವನ್ನು ಬೇಡದೆ. ಒಡಿಯೂರ್ದ ಸಾಧ್ವಿ ಶ್ರೀ ಮಾತಾನಂದಮಯಿ ಡಾಕ್ಟರ್ ಸುರೇಶ್ ರಾವ್ ಪೇಟೆಮನೆ ಪ್ರಕಾಶ್ ಶೆಟ್ಟಿ ಬಂಟೆರ್ನ ಸಂಘದ ಗುರಿಕಾರ್ಯರು ಚಂದ್ರಹಾಸ ಕೆ ಶೆಟ್ಟಿ ಜಾಗತಿಕ ಬಂಟೆರ್ನ ಸಂಗೊಲಿನ ಒಕ್ಕೂಟದ ಸದಾಶಿವ ಶೆಟ್ಟಿ ಕನ್ಯಾಣ ಉದ್ಯಮಿ ವಾಮಯ್ಯ ಶೆಟ್ಟಿ ಉಮಾಕೃಷ್ಣ ಶೆಟ್ಟಿ ಚಂದ್ರಹಾಸ ರೈ ಕದ್ರಾ ನವನೀತ ಶೆಟ್ಟಿ ಪಾಲ್ದೆತ್ತೊಂಡೆರು. ಸಾಧಕರಿಗೂ ಗುರುದೇವಾನುಗ್ರಹ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿರು. ಒಡಿಯೂರು ಸ್ವಾಮೀಜಿ ರೆಗುಬಿನ್ನೇರ್ನ ಒಟ್ಟು ಸೇರಿಗೆಡು ಬಂಟೆರ್ನ ಸಂಘ ಬೊಂಬಾಯಿದಲೆಕ್ಕುಡು ತಮ್ಮನದ ಮರ್ಯಾದೆ ಮಲ್ತೆರು. ಸನಾತನ ನಾಟ್ಯಾಲಯ ಕುಡ್ಲದ ಸನಾತನ ಗುರು ಪರಂಪರೆ ಕಾರ್ಯಕ್ರಮದ ಲೆಕ್ಕೊಡು ಗುರು ಸ್ಮರಣೆ ಗುರು ನಮನ ಬೊಕ್ಕ ಗುರು ಪ್ರೇರಣಾ ಕಾರ್ಯಕ್ರಮ ಕುಡ್ಲದ ಪುರಭವನೋಡು ನಡೆತಂಡು. ಸನಾತನ ನಾಟ್ಯಾಲಯ ಕುಡ್ಲದ ಸನಾತನ ಗುರು ಪರಂಪರೆ ಕಾರ್ಯಕ್ರಮದ ಲೆಕ್ಕೊಡು ಗುರು ಸ್ಮರಣೆ ಗುರು ನಮನ ಬೊಕ್ಕ ಗುರು ಪ್ರೇರಣಾ ಕಾರ್ಯಕ್ರಮ ಕುಡ್ಲದ ಪುರಭವನೋಡು ನಡೆತಂಡು. ಸನಾತನ ನಾಟ್ಯಾಲಯದ ನಿರ್ದೇಶಕರು ಚಂದ್ರಶೇಖರ ಶೆಟ್ಟಿ ಬಿನ್ನೆರನೆ ಎದ್ಕೊಂಡು ಸುರುತ ಪಾತೆರ ಪಂಡೆರು. ಈಗಾಗಲೇ ಸುಮಾರು 250 ಮಕ್ಕಳು ನಮ್ಮಲ್ಲಿ ಭಗವದ್ಗೀತೆಯನ್ನು ಅಭ್ಯಾಸ ಮಾಡ್ತಿದ್ದಾರೆ. ಇನ್ನೊಂದೆರಡು ತಿಂಗಳಲ್ಲಿ ಸನಾತನ ಗೀತಾಮೃತ ಅಂತ ಒಂದು ಕಾರ್ಯಕ್ರಮವನ್ನು ಸಾಮೂಹಿಕ ಪಠಣವನ್ನು ಮಾಡ್ತೇವೆ, ಬಹುಮಾನವನ್ನು ಕೊಡ್ತೇವೆ. ಅಂದರೆ ಇಲ್ಲಿ ಗೀತೆಯ ಸಂದೇಶವನ್ನು ಕೊಡತಕ್ಕಂಥ ಪ್ರಯತ್ನವನ್ನು ಸನಾತನ ನಾಟ್ಯಾಲಯ ಇದನ್ನು ನಿರಂತರತೆಯಲ್ಲಿ ಮಾಡ್ತಾ ಇದೆ. ನಾನು ಎಲ್ಲ ನೃತ್ಯ ಗುರುಗಳು, ಸಂಗೀತ ಗುರುಗಳು, ಯಕ್ಷಗಾನ ಗುರುಗಳು ಇಲ್ಲಿ ವೀಕ್ಷಣೆ ನಮ್ಮ ಟಿವಿಯ ಮೂಲಕ, ನಮ್ಮ ಕುಳ್ಳದ ಮೂಲಕ ವೀಕ್ಷಣೆ ಮಾಡುವವರಿದ್ದಾರೆ. ಯಕ್ಷಗಾನ, ನೃತ್ಯ, ಸಂಗೀತ, ಭಜನೆ ಎಲ್ಲ ಗುರುಗಳು
ಯಾಕಂದ್ರೆ ನಾನೊಂದು ಸಂಘ ಪರಿವಾರದಲ್ಲಿ ಬೆಳೆದು ಬಂದವನು. ಸಂಸ್ಕಾರ ಉಳಿಬೇಕು, ಸಂಸ್ಕೃತಿ ಉಳಿಬೇಕಿದ್ದರೆ ಈ ಗುರುಗಳಿಗೆ ಬಹಳ ಒಂದು ಅಟ್ಯಾಚ್ಮೆಂಟ್. ಸಭಾಲೇಸುಡು ಸಂಗೀತ ವಿದ್ವಾನ್ ಕರೆದು ಪೋಯಿನ ಶ್ರೀನಾಥ ಮರಾಠೆರೆನು ನಿಂಪು ಮಲ್ತೊಂಡಿರು. ಹಿರಿಯ ನಾಟ್ಯ ಗುರು ಕಮಲಾಕ್ಷ ಆಚಾರ್ಯರಿಗೂ ಗುರು ನಮನ ಸಂದಾಯಿತ ಮಲ್ತಿರು. ನಾಟ್ಯಗುರು ಸುಮಂಗಲ ರತ್ನಾಕರ್ರಿಗೆ ಮರ್ಯಾದೆ ಅರ್ಪಣೆದ ಕಾರ್ಯಕ್ರಮ ನಡೆತಂಡ. ಕಮಲಾಕ್ಷ ಆಚಾರ್ಯರ ಕಾರ್ಯಕ್ರಮ ಉದ್ದೇಶಿಸಾದ ಪಾತಿರ್ದು ಸನಾತನ ನಾಟ್ಯಾಲಯಗೂ ಎಡ್ಡೆಪ್ಪು ಬೈಕಿಯರು. ನಾವೆಲ್ಲರೂ ದೇವರಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ, ಆದರೆ ವಿದ್ಯಾನಿಧಿಗಳಾಗುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ನೀವತ್ತು ನನಗೆ ಏನಿವತ್ತು ಪಾದಪೂಜೆಯಿಂದ ತೊಡಗಿದೆಲ್ಲ ಮಾಡಿದ್ರು ನನಗೆ ನಿಜವಾಗಿ ಭಾಳ ಮನ ಕರಗುವಂಥ ವಿಚಾರ. ಯಾಕಂದರೆ ನಾನು ಯಾರಿಂದಲೂ ನಮಸ್ಕಾರ ಮಾಡೋದನ್ನು ಅಷ್ಟು ಇಷ್ಟಪಡೋದಿಲ್ಲ, ಆದರೆ ಇವತ್ತು ಅನಿವಾರ್ಯವಾಗಿ ನಾನು ಮಾಡಬೇಕಾಯಿತು. ಅಂತಹ ನಿಮ್ಮ ಏನು ಆ ಪಾದಪೂಜೆಯೋ ನಿಮ್ಮ ಸೇವೆಯೋ ನಮಸ್ಕಾರವೋ ಇದೆಲ್ಲವನ್ನ ಆ ಜ್ಞಾನ ನಿಧಿಗೆ ಅರ್ಪಿಸ್ತೇನೆ. ಕದ್ರಿ ನೃತ್ಯ ವಿದ್ಯಾನಿಲಯ ಚಾರಿಟಬಲ್ ಟ್ರಸ್ಟ್ ಬೊಕ್ಕ ಕರಾವಳಿ ನೃತ್ಯ ಕಲಾ ಪರಿಷತ್ ಗುರ್ಕಾರ್ಯರು ವಿದ್ವಾನ್ ಯುಕೆ ಪ್ರವೀಣ್ ಗುರ್ಕಾರ್ಮಿದ ಪಾತ್ರ ಪಂಡದು ಅರ್ಥದಿಂಜಿದಿ ಕಾರ್ಯಕ್ರಮ ನಡಪಾದು ಸನಾತನ ನಾಟ್ಯಾಲಯ ಸಂಸ್ಥೆ ಸಂಸ್ಕೃತಿನ ತೀರ್ಥಪತ್ತನ ಕಾರ್ಯ ಮಲ್ತೊಂದುಂಡೊಂದು ಪುಗಾರಿಯರು. ಶ್ರೀರಾಮಚಂದ್ರನಿಗೆ ವಸಿಷ್ಠರು ಇದ್ದಂತೆ ರಾಜ ಮಹಾರಾಜರೆಲ್ಲರಿಗೂ ರಾಜಗುರುಗಳಿದ್ದರು ಎಂಬ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಅದೇನೇ ಇರಲಿ, ಜ್ಞಾನವನ್ನು ಧ್ಯಾನ ಮಾಡಿದ ಸದ್ಗುರುಗಳಿಗೆ ಮಿಗಿಲಾದ ದೈವ ಯಾವುದೂ ಇಲ್ಲ ಎಂದರೂ ತಪ್ಪಾಗಲಾರದು. ಗುರುವು ಲೋಕೋತ್ತರನು, ಅಂದರೆ ಲೋಕದಲ್ಲಿ ಎಲ್ಲರನ್ನೂ ಮೀರಿಸಿದವನು. ಆ ಗುರುವಿಗೆ ಶಿರಸ ನಾವು ಸಾಷ್ಟಾಂಗ ನಮಿಸೋಣ. ಸುಶೀಲ್ ಸಂಗೀತ ಶಾಲೆದ ಸಂಗೀತ ಗುರು ಪದ್ಮಿನಿ ದಿನೇಶ್ ನಾಯಕ್ ಶ್ರೀನಾಥ ಮರಾಠೆರ್ನ ಬುಡದಿ ಸತ್ಯಭಾಮ ಮರಾಠೆ ಬಿನ್ನೆರಾದಿತ್ತರು. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರದ ಮಹಾರಾಷ್ಟ್ರ ಘಟಕದ ನಿಲಿಟ್ ಬೊಂಬೈದ ಎನ್ಎಕ್ಸ್ ಸೆಂಟರ್ದ ಬಂಟ್ ಸಂಘದ ಬಂಟರ ಭವನಡು ಆಷಾಢದ ಆಹ್ಲಾದಕರ ಸವಿ ಸಂಜೆ ಪನ್ಪುನ ಜನಪದ ಸಂಸ್ಕೃತಿದ ಒಂಜಿ ಪಾತ್ರಕತೆ ಕಾರ್ಯಕ್ರಮ ಐತಾರ ನಡೆತಂಡ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರದ ಮಹಾರಾಷ್ಟ್ರ ಘಟಕದ ನಿಲಿಟ್ಟು ಬೊಂಬೈದ ಎನ್ಎಕ್ಸ್ ಸೆಂಟರ್ಡ್ ಬಂಟರ ಸಂಘ ಬಂಟರ ಭವನಡು ಆಷಾಢದ ಆಹ್ಲಾದಕರ ಸವಿ ಸಂಜೆ ಪನ್ಪುನ ಜನಪದ ಸಂಸ್ಕೃತಿದ ಒಂದು ಪಾತ್ರಕತೆ ಕಾರ್ಯಕ್ರಮ ಐತಾರ ನಡೆತಂಡ. ತುಡರ್ ಬುಲ್ಪು ಪೊತ್ತಾದ ಪಿಂಗಾರ ಅರಳ್ತದ ಲೇಸು ದಿಪ್ಪನಾಂಡ್. ಗುರ್ಕಾರ್ಮಿ ವಯಸ್ಸದಿನ ಬಂಟೆರ್ನ ಸಂಘದ ಮರ್ಯಾಧಿಕಾರಿಯಂತರು ಡಾಕ್ಟರ್ ಆರ್.ಕೆ. ಶೆಟ್ಟಿ ಪಾತಿರ್ದು ಎಂಕ್ಲಿನ ಘಟಕದ ನಿಲಿಟ್ ಸೊಲ್ಲಾಪುರ ಘಟಕಗೂ ಎಂಚಿನ ಸಾಯಬೋಡು ಅವಿನ ಕೊರಿಗೆರೆ ಎಂಕುಲು ತಯಾರುಲ್ಲ ಅಂತ ಪಂಡಿರೋ. ಕರ್ನಾಟಕ ಸರ್ಕಾರ ಅಲ್ಲಿಯ ಕಲಾವಿದರಿಗೆ ಏನು ಮಾಡಿದೆಯೋ ಏನು ಮಾಡ್ತಾ ಇದ್ದಾರೋ ಅದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಆದರೆ ನಮ್ಮ ಈ ಘಟಕದಿಂದ ಯಾವುದೇ ಒಂದು ಸಹಾಯ, ಯಾವುದೇ ರೀತಿ ಏನೇ ಒಂದು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಇದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಇದೇ ರೀತಿ ಸಹಕಾರ ಇರಲಿ. ಅದರಲ್ಲೂ ನನ್ನ ಟೀಮ್ನವರು ಇವತ್ತು ಎಕ್ಸ್ಟ್ರಾ ಆರ್ಡಿನರಿ ಕೆಲಸ ಮಾಡಿದ್ದಾರೆ. ಅವರಿಗೂ ನಾನು ಇನ್ನೊಂದು ಸಲ ನನ್ನ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತಾ, ನಮ್ಮ ಇವತ್ತು ಪಾರ್ಟಿಸಿಪೇಟ್ ಮಾಡಿದ ನಿಮ್ಮೆಲ್ಲರಿಗೂ ವಂದನೆಯನ್ನು ಮಾಡುತ್ತಾ
ಸೊಲ್ಲಾಪುರ ಘಟಕದ ಕಾರ್ಯಗುರುಕಾರ್ಯರು ಬಸವರಾಜ ಮಸೂತಿ ಪಾತಿರ್ದ ಸೊಲ್ಲಾಪುರ ಕ್ಷೇತ್ರಗೂ ಕರ್ನಾಟಕ ಸರ್ಕಾರ ಗುಮನ ಕೊರೊಂದಿಜ್ಜಿ ಕಲಾವಿದರೇನು ಗುರ್ತ ಮಲ್ತದ ಮರ್ಯಾದೆ ಮಲ್ಪನ ಕೆಲಸ ಮಲ್ಪೊಡು ಪಂಡಿರು. ಈಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಏನು ಚರ್ಚೆಗಳಾಯ್ತು, ಅದೇ ಪ್ರಕಾರ ಕರ್ನಾಟಕದ ಎಲ್ಲ ಜಾನಪದ ವಿಭಾಗದ ಸಂಶೋಧಕರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಅಥವಾ ಜಾನಪದ ವಿದ್ವಾಂಸರು ಅವ್ರು ಹೆಚ್ಚಾಗಿ ಕೆಲಸ ಮಾಡೋದೇ ಕರ್ನಾಟಕದ ಕಲಾವಿದರ ಬಗ್ಗೆ. ಅದು ಇವರೆಲ್ಲ ಕನ್ನಡಿಗರೇ, ಸೊಲ್ಲಾಪುರ ಜಿಲ್ಲೆ ಕಲಾವಿದರು ಕನ್ನಡಿಗರೇ. ಅವ್ರ ಬಗ್ಗೆ ಇದುವರೆಗೂ ಸಂಶೋಧನೆ ಆಗಿಲ್ಲ. ಅವ್ರ ಬಗ್ಗೆ ಅವರಿಗೆ ಗುರುತಿಸುವಂಥದ್ದು, ಅವರನ್ನು ಆ ಪ್ರತಿಭೆಗಳಿಗೆ ಪ್ರಶಸ್ತಿ ಕೊಡುವಂಥದ್ದು ಈ ಥರ ಇದುವರೆಗೂ ಕರ್ನಾಟಕ ಸರ್ಕಾರ ಸೊಲ್ಲಾಪುರ ಜಿಲ್ಲೆಯ ಜನಪದ ಕಲಾವಿದರಿಗೆ ಮಾಡಿಲ್ಲ. ಇದು ನನ್ನ ಒಂದು ನೋವು. ಈಗ ಅವಕಾಶ ಕೊಟ್ಟಿದ್ದಾರೆ. ಕಳೆದ 3 ವರ್ಷದಿಂದ ನನ್ನನ್ನು ಸೊಲ್ಲಾಪುರ ಜಿಲ್ಲೆ ಅಧ್ಯಕ್ಷರಂತೇಳಿ ಚರ್ಚೆ ನಡೆದಿತ್ತು. 3 ವರ್ಷದ ನಂತರ ಇವತ್ತು ನನಗೆ ಆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಶ್ಚಿತವಾಗಿ ಪ್ರಾಮಾಣಿಕವಾಗಿ ಸೊಲ್ಲಾಪುರ ಜಿಲ್ಲೆ ಕಲಾವಿದರಿಗೆ ನ್ಯಾಯ ತರುವಂಥ ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ನನ್ನ 2 ಮಾತನ್ನು ಹೇಳಿ. ಸಾಂಸ್ಕೃತಿಕ ವಿಭಾಗದ ಗುರಿಕಾರ್ಯರು ಶಿವ ಶ್ರೀನಿವಾಸ ಸಫಲ್ಯ, ಶ್ರೀಮತಿ ಲಲಿತಾ ಪ್ರಭು ಅಂಗಡಿ, ಸಂಸ್ಥೆದ ಮರ್ಯಾದಿಕಾರ್ಯಂತರು ಅಶೋಕ್ ಪಕ್ಕಳ, ಗಣೇಶ್ ನಾಯಕ್, ಪದ್ಮನಾಭ, ಕುಸುಮ ಪೂಜಾರಿ, ಅನಿತಾ ಶೆಟ್ಟಿ ಪಾಲ್ಗೊಳ್ಳಿರು. ಒತ್ತು ಗುರುಕಾರ್ಯರು ಸುರೇಂದ್ರ ಕುಮಾರ್ ಹೆಗಡೆ, ಕರ್ನೂರು ಮೋಹನ್ ರೈ. ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಪದ, ಮನೋರಂಜನೆ, ಗೀತೆ ಗಾಯನ, ಸಮೂಹ ಗಾನ, ಪಾತಿರ ಕತೆ ಇಂಚ ಆಟಿದ ಬಯ್ಯದ ಒಂಜಿ ಪೊರ್ಲಲೇಸು ಮೂರ್ದು ಬತ್ತನು. ಒಂದುವೇ ಪೊರ್ತು ಸೋಲಾಪುರ ಒತ್ತು ಘಟಕ ಲೋಕಾರ್ಪಣೆ ಆಂಡು. ಬೆಳ್ತಂಗಡಿ ತಾಲೂಕು ಅಳದಂಗಡಿ ಅಜಲ ಸೀಮೆದ ಸವನಾಳಡು ದೈವ ಭೈರವನ ಬೆಟ್ಟ ಇತ್ತದು ಮಲೆಕುಡಿಯ ಜನಾಂಗದಕಲು ಆರಾಧನೆ ಮಲ್ತೊಂದು ಬೈದಿರು. ಇತ್ತ ಕ್ಷೇತ್ರ ಜೀರ್ಣೋದ್ಧಾರಗೂ ಸಂಕಲ್ಪ ಮಲ್ತಿದರು. ಭೂಮಿಯಪ್ಪೆನ ಪೊರ್ಲ ಪೊಲಿಕೆದ ಪಚ್ಚೆ ಪಜಿರ್ದ ಕ್ಷೇತ್ರ ಒಂಜೆತ ಬಗೆಟ್ ಇತ್ತ ಒಂಜಿ ವರದಿ. ಪಚ್ಚೆ ಪಜಿರ್ದ ಭೂಮಿಯಪ್ಪೆನ ಮಟ್ಟಿಲು ಬಾರಿ ಎತ್ತರದ ಜೇರ ಗ್ರಾಮಡು ನಿಲೆ ಉರ್ದಿನ ಶ್ರೀ ದುರ್ಗಾ ಕಾಳಿಕಾ ದೇವಿ ಕೈತಲೆಡೆ ಬಾರಿ ಎತ್ತರದ ಜಮಲಾಬಾದ್ ಪನ್ಪುನ ಗಡೈಕಲ್ ದೆತ್ತ ಪಡ್ಡೈ ಬಾಗುಡು ಕುದುರೆಮುಖ ಪರ್ವತ ಈತ ಮಾತ ತುಯಿನ ಜನಕ್ಲಿನ ಮೀ ಇರ್ಮೆನಾವು ಅಂಚಿನ ಪೊರ್ಲು ಪೊಲಿಕೆದ ಜಾಗೆ ಓಲುಂಡಪ್ಪಾಂದ್ ಸೋಜಿಗಾಪುಂಡೆ ಒಂದು ಬೆಳ್ತಂಗಡಿ ತಾಲೂಕು ಅಳದಂಗಡಿದ ಅಜಿಲಾ ಸೀಮೆದ ಸವಣಾಲ್ ಗ್ರಾಮದ ಊರಾದುಂಡು. ಮಾಮಲ್ಲ ಜೇರದ ಪುದರೆ ದೈವ ಭೈರವ ಬೆಟ್ಟ ಗ್ರಾಮಸ್ಥರು ವಿಠಲ ಪನ್ಪುನಾರ್ ಈ ಬಗೆಟ್ ದಾನೆ ಪನ್ಪಿರಂದು ಕೇನ್ಲೆ. ಅಂಚನೆ ಈ ಜಾಲಾಳ್ರಿ ದುಂಬುದ ಕಾಲೋಡು ಈ ಬೈರಾವೆ ಪುರಸರಾಯಿ ಮೂಜಿಲ್ನೈ ಈ ಮೂಜಿ ದೆಯೋಗು ಈ ಪರ್ವ ನಡಪು ನಾವು ಎಂಕ್ ಗೊತ್ತಿತ್ತು ನಾವು ಗೊತ್ತುಂಡು ಸಾಧಾರಣ ಒಂಜಿ 30 ವರ್ಷ ದುಂಬುದ ಎಂಕು ಗೊತ್ತಿತ್ತು ನಾವು 5 ದುಂಬು ಅಕ್ಕಡೆ ಹಿರಿಯಾಕಲಿತ್ತೇರಿ 5 ದುಂಬುದ ಅಕ್ಕಡೆ ಹಿರಿಯಾಕಲಿತ್ತೇರಿಗೆ ಮೂಲು ಮೆಗ್ಗೆಪಾಳೆ ಅನ್ಪಣಗಳು ಈ ಐಕಂದೇ ಒಂಜಿ ಕಂಬಳ ಉಂಡು. ಈ ಕಾಡ ಪ್ರಾಣಿ ಜಾಸ್ತಿ ಆದು ಆ ಜಾಗನ ಐಕ್ ಬಿತ್ತಿ ಬಿಲಕನ ಇಜ್ಜಿ ಬಿತ್ತಿ ಬಿಲಕ ಅಂದ್ರೆ ಈ ಕಾಡ ಪ್ರಾಣಿ ತೊಂದರೆ ಅನ್ಪುಡು ಅವು ಪ್ರಶ್ನೆ ಮುಖಾಂತರ ಕೇಳಿನಾಗ ಮೂಲು ಆ ಪುರುಷರ ಭೈರವನ ಉಪದ್ರವನ್ನು ತೋಜಿದ್ದೀನಿ ಅಂಚಾದ ಇಪ್ಪನಾಗ ಆ ಕಂಡ ಮಲ್ತದು ಐನ ಬಗ್ಗಕ್ಕೆ ಈ ಪುರುಷರ ಅಂದೇನೆ ಗ್ರಾಮದಾಕಲು ಪೂರ ಒಟ್ಟುಗಾದು ಈ ಊರ್ದಾಕಲು ಪೂರ ಒಟ್ಟುಗಾದು ಐನು ಪ್ರಶ್ನೆ ಹಿಡಿದು ಐನು ಇತ್ತ ಅಭಿವೃದ್ಧಿ ಮಲ್ತೊಂದುಂಡು. ಆ ಅಭಿವೃದ್ಧಿದ ನಟ್ಟು ಎಂಕ್ಲೇದು ಆಪಣಾತ್ ಊರ್ದಾಕಲಿಗೆ ಪೂರ ಮಲ್ತೊಂದುಲ್ಲ ಅಂಡ ಭಾರಿ ದುಡ್ಡು ಖರ್ಚಾಪಣ ಅಂದಾಜಿ ಅಂಚಾದ ಇಪ್ಪನಾಗ ನನ್ನ ಮಿತ್ತಿಗೆ ಮಾಂತರ್ಲ ಒಟ್ಟುಗಾದು ಐನು ನನ್ನ ಮಿತ್ತಿಗೆ ಮುಂದೆ ಸಾವಿರದಂಡ ಗ್ರಾಮದಾಕಲ್ಲ ಊರ್ದಾಕಲ್ಲ ಐನಾತ್ ಬೆಂಬಲ ಕೊರಿಯರಂಡ ಮುಂದೆ ಸಾವಣಕ್ಕೆ ದಾಳ ಮೌಸಜ್ಜಿ. ಸುಮಾರು 700 ವರ್ಷ ದುಂಬುದ ಕತೆ ಈ ಜಾಗೆ ಜೇರ ಬೊಕ್ಕ ಭೈರವ ದೈವಗೂ ಉಂಟು. ಮಲೆಕುಡಿಯ ಜನಾಂಗದಕಲು ಆರಾಧನೆ ಮತ್ತೊಂದು ಬೈದೆರು. ಭೈರವ ದೈವ ಮಾತ್ರ ಉಪ್ಪುನತ್ತು ಒಟ್ಟುಗು ಮೂಜಿಲು ನಾಯ ಪುರುಷಾರಾಯ ಬೂತಲು ಆರಾಧನೆ ಪಡೆಯುವುದು ಬೈದ. ಭೈರವ ಬೆಟ್ಟ ಕ್ಷೇತ್ರದ ಕಾರ್ಯಂತಿರು ಜಯಾನಂದ ಪಿಲಿಕಲ ಈ ಬಗೆಟ್ ಪಾತಿರ್ದು ಮಾಹಿತಿ ಕೊಡ್ತಿರು. ಘಟ್ಟದಿಂದ ಇವನು ಬರಾಯ ವೇಣೂರಿನ ಬರಾಯ ಕ್ಷೇತ್ರಕ್ಕೆ ಬಂದು ಅಲ್ಲಿ ಬಿಚ್ಚೆ ಬೇಡುವ ಸಂದರ್ಭದಲ್ಲಿ ಆ ಬಿಚ್ಚೆ ಕಡಿಮೆ ಆಯಿತು ಎನ್ನುವಂಥ ಬಿಚ್ಚೆ ಕಡಿಮೆ ಆಯಿತು ಆ ಸಂದರ್ಭದಲ್ಲಿ ಅವನು ಅಲ್ಲಿನ ಜನ ಏನು
ಅವನಿಗೆ ಬಿಸ್ಸೆ ಕೊಡ್ತಾರೆ, ಅದು ಕಡಿಮೆ ಐತೆ ಅಂತ ಹೇಳುವ ಸಂದರ್ಭದಲ್ಲಿ ಅದನ್ನು ಕಾಲಿನಿಂದ ಅವನು ದೂಡ್ತಾನೆ. ಆಗ ಅಲ್ಲಿಯ ಅರಸರು ಏನು ಅವರ ಮೇಲೆ ಎಂದು ದೈವದ ಮೇಲೆ ಶಾಪವನ್ನು ಇಡ್ತಾರೆ. ಆ ಸಂದರ್ಭದಲ್ಲಿ ಆ ಬರಯದಲ್ಲಿ ಏನು ಅಲ್ಲಿ ಅವನು ಸ್ವಲ್ಪ ದಾರಿ ಮಧ್ಯೆಯಲ್ಲಿ ಹೋಗುವಾಗ ಆ ಏನು ಕಲ್ಲಿನ ಏನು ಅದಕ್ಕೆ ತುಳುವಿನಲ್ಲಿ ಪಾಪು ಅಂತ ಹೇಳ್ತಾರೆ, ಆ ಪಾಪು ಕಟ್ಟಾಗಿ ಕೆಳಗೆ ಬಿದ್ದು ಮರಣವನ್ನು ಹೊಂದುತ್ತಾನೆ. ಆನಂತರ ಅವನು ದೈವ ಸ್ವರೂಪವಾಗಿ ಬರ್ತಾನೆ. ಅವನ ಜೊತೆ ಇನ್ನೊಬ್ಬ ಮಡ್ಯಲ ಕೂಡ ಅವನ ರಕ್ಷಣೆಗೆ ಹೋಗುತ್ತಾನೆ, ಅವನು ಕೂಡ ಮರಣ ಹೊಂದುತ್ತಾನೆ ಅದೇ ಜಾಗದಲ್ಲಿ. ಇವರಿಬ್ಬರ ಕೂಡ ದೈವ ಸ್ವರೂಪದಲ್ಲಿ ಮತ್ತೆ ಇರ್ತಾರೆ. ತಮಗೆ ಒಂದು ನೆಲೆ ಬೇಕು, ಆ ನೆಲೆ ಎಲ್ಲಿ ಮಾಡುವುದಂತ ಹೇಳುವಾಗ ಅವರು ಆದಂಗಡಿಯ ಅರಮನೆಗೆ ಬರ್ತಾರೆ. ಅಲ್ಲಿ ಬಂದು ನಾವು ಎಲ್ಲಿ ನೆಲೆಯಾಗುವುದನ್ನು ಕಂಡಾಗ ಅವರಿಗೆ ಸಿರ್ಲಾಲಿನ ಭೈರವ ಕಲ್ಲು ಕಾಣುತ್ತದೆ. ಆ ಸಿರ್ಲಾಲಿನ ಭೈರವನ ಜೊತೆ ಅವರು ನೆಲೆಯಾಗ್ತಾರೆ. ಆ ನಂತರ ಸವಣಾಲಿಗೆ ದೃಷ್ಟಿಯಾಗ್ತಾರೆ. ಸವಣಾಲಿನಲ್ಲಿ ಕೂಡ ಭೈರವ ಇದ್ದ ಕಾರಣ ಇಲ್ಲಿ ಕೂಡ ಬಂದವರು ನೆಲೆಯಾಗ್ತಾರೆ. ಈ ರೀತಿ ಇಲ್ಲಿ ಒಟ್ಟಿಗೆ ಈಗ ಭೈರವ ಸೇರಿ ಭೈರವ ಮುಜ್ಜಿಲ ಮತ್ತು ಬುರ್ಸೆರೆಯ 3 ದೈವಗಳು ಇಲ್ಲಿ ಒಟ್ಟಿಗೆ ಇಲ್ಲಿ ನೆಲೆಯಾಗಿರ್ತಾರೆ. ಈ ಕ್ಷೇತ್ರ జీర్ణోద్ధార ఆయరే కాతునుండు ముల్పద 20 ಮಲೆಕುಡಿಯ ಕುಟುಂಬಲು ಊರ್ದಕ್ಲಿನ ಒಟ್ಟು ಸೇರ್ದು ಚಿಂತನೆ ಮಲ್ತದು ಈ ದೈವಲಿಗೂ ಸ್ವಂತ ಸಾನ ಕಟ್ಟರೆ ಸಂಕಲ್ಪ ಮಲ್ತಿದರು. ಸುಮಾರು 1,75,00,000 ಕಾಸು ಖರ್ಚು ಬೂರುಂದು ಲೆಕ್ಕ ಪಾಡ್ದು ದಾನಿಲಿನ ಸಾಯಗೂ ಎದುರುತೂ ಒಂದುಲೇರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲೈತೆ ಪೊರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲ್.